ವ್ಯಕ್ತಿಯ ಜೀವನದ ಮೌಲ್ಯಗಳು ಅವರ ಅಗಲಿಕೆಯ ಬಳಿಕವೂ ಸಮಾಜಕ್ಕೆ ಸ್ಫೂರ್ತಿಯಾಗಬಹುದು ಎಂಬುದಕ್ಕೆ ಬಂಟ್ವಾಳ ತಾಲೂಕಿನ ಬೇಮೂಡ ಗ್ರಾಮದ ಮೊಳಂಕಾಪು ಸಮೀಪದ ರಾಜೀವ ಪಲ್ಕೆಯ ಕೃಷಿಕ 73 ವರ್ಷ ಪ್ರಾಯದ ದಿವಂಗತ ಕೃಷ್ಣಪ್ಪ ಕುಲಾಲ್ ಅವರ ಕುಟುಂಬ ಸಾಕ್ಷಿ. ದಿವಂಗತ ಕೃಷ್ಣಪ್ಪ ಕುಲಾಲ್ರ ಉತ್ತರ ಕ್ರಿಯೆ ಕಾರ್ಯಕ್ರಮವನ್ನು ಕೇವಲ ಸಂಪ್ರದಾಯಕ್ಕೆ ಸೀಮಿತಗೊಳಿಸದೆ ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ವಿಶೇಷ ಕಾರ್ಯಕ್ರಮವನ್ನಾಗಿ ರೂಪಿಸಿ ಸುಮಾರು 400ಕ್ಕೂ ಅಧಿಕ ಗಿಡಗಳನ್ನು ನೆರೆದಿದ್ದವರಿಗೆ ವಿತರಿಸುವ ಮೂಲಕ ಕುಟುಂಬಸ್ಥರು ಗಮನ ಸೆಳೆದರು. ಜುಲೈ 15ರಂದು ಕೃಷ್ಣಪ್ಪ ಕುಲಾಲ್ ಅವರು ಗುಡ್ಡದಲ್ಲಿ ಸೊಪ್ಪು ತರಲು ತೆರಳಿದ್ದ ವೇಳೆ ಎಎಂಆರ್ ಸಂಸ್ಥೆಯ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗೆ ಶಾಕ್ ತಗುಲಿ ದುರ್ಘಟನೆಯಲ್ಲಿ ಮೃತಪಟ್ಟಿದ್ರು. ಈ ಘಟನೆ ಬಳಿಕ ಎಎಂಆರ್ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿ ಹಾಗೂ ಅಗತ್ಯ ಸುರಕ್ಷತಾ ಕ್ರಮಗಳ ಕೊರತೆಯೇ ಅಪಘಾತಕ್ಕೆ ಕಾರಣ ಎಂದು ಕುಟುಂಬದವರು ಮತ್ತು ಗ್ರಾಮಸ್ಥರು ಆರೋಪಿಸಿದರು. ಘಟನೆಯ ಕುರಿತು ಕಾನೂನು ಕ್ರಮ ಕೈಗೊಳ್ಳುವುದು ಹಾಗೂ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ಅಪ್ಪಟ ಕೃಷಿಕರಾಗಿದ್ದ ದಿವಂಗತರು ಬಾಲ್ಯದಿಂದಲೇ ಕೃಷಿ ಮತ್ತು ಗೋ ಸೇವೆಯನ್ನೇ ಬದುಕಿನ ಧ್ಯೇಯವಾಗಿಸಿಕೊಂಡಿದ್ರು. ಅವರ ಈ ಪ್ರಕೃತಿ ಪ್ರೀತಿಯ ನೆನಪು ಶಾಶ್ವತವಾಗಿ ಉಳಿಯಬೇಕು ಎಂಬ ಉದ್ದೇಶದಿಂದ ಉತ್ತರ ಕ್ರಿಯೆಯಲ್ಲಿ ಭಾಗವಹಿಸಿದ ಸುಮಾರು 400ಕ್ಕೂ ಹೆಚ್ಚು ಬಂಧು ಬಳಗ, ಸ್ನೇಹಿತರು ಹಾಗೂ ಗ್ರಾಮಸ್ಥರಿಗೆ ವಿವಿಧ ಜಾತಿಯ ಗಿಡಗಳನ್ನು ವಿತರಿಸಲಾಯಿತು. ಉತ್ತರ ಕ್ರಿಯೆ ವೇಳೆ ದಿವಂಗತ ಕೃಷ್ಣಪ್ಪ ಕುಲಾಲ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಕುಟುಂಬದ ಹಿರಿಯರು ಅವರ ಸರಳ ಜೀವನ, ಕೃಷಿ ಪ್ರೇಮ, ಗೋವುಗಳ ಮೇಲಿನ ಕಾಳಜಿ ಹಾಗೂ ಪ್ರಕೃತಿ ಸಂರಕ್ಷಣೆಯ ಮನೋಭಾವವನ್ನು ಸ್ಮರಿಸಿ ನುಡಿ ನಮನವನ್ನು ಸಲ್ಲಿಸಿದರು.